ಶನಿರಾಗಂದ ನನ್ನ ಪೀಠವನ್ನು ತಂದು ಕರಗತ್ತಲ ಮುಂಭಾಗದಲ್ಲಿ ಸರ್ವಲಂಕಾರವನ್ನು ಮಾಡಿ ಒಟ್ಟಿನಿಂದ ಕಳಸವನ್ನು ಏರಿಸಿ ಬೆಳ್ಳಿಯಂತ ಮಂಟಪದ ಜೋಡಣೆ ಮಾಡಿ ಕೊಟ್ಟಂತ ನರ್ತನ ಸೇವೆ ಬಂಧುಗಳಿಗೆ ಸೇವೆ ಕಷ್ಟದ ಕಾಲದಲ್ಲಿ ಅಡಿದಂತದ್ದು ಸಿದ್ಧಾರ್ಥವಾಗಿ ಕೊಟ್ಟಂತದ್ದು ಯಾವ ಪ್ರಕಾರದಲ್ಲಿ ಯೋಗ ಕೊಟ್ಟಿದ್ದಾರೆ, ಯೋಗ್ಯತೆ ಅರ್ಪಣೆ ಮಾಡಿದ್ದಾರೆ. ಸಂತೋಷವನ್ನು ಸ್ವೀಕಾರ ಮಾಡಿ ಒಳ್ಳೆಯದಾಗುವ ಹಿರಿಯ ಕಾಲದ ಪ್ರಕಾರ ಹಿಂದೆ ಆಡಿದಂತಹ ಸೇವೆ ಇಷ್ಟವರೆಗೆ ಕೊಡುವಂತಹ ಚೈತನ್ಯ ಇವತ್ತು ಮೊದಲು ಆರಾಧನೆ ಮಾಡಿದಂಥ ದೈವಾಧನಿಗೆ ಸಿಂಗಾದರೆ ನನಗೆ ನರ್ತನಾ ಸೇವೆ ಪಂಚದಶಿ ಸೇವೆ ಭಕ್ತಾದಿಗಳು ಕೊಡ್ತಾ ಇದ್ರು. ಕೊಟ್ಟ ಸೇವೆಯಲ್ಲಿ ಭಕ್ತಾದಿಗಳಿಗೆ ಬರುವಂಥ ಸರ್ವ ದುರಿತಗಳನ್ನು ದೂರ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ತೋರ್ಪಡೆ ಕೊಡ್ತಾರೆ. ಭಕ್ತಾದಿಗಳು ಇವತ್ತು ದಿವಸದಲ್ಲಿ ಕೊಟ್ಟಂಥದ್ದು ಚಿಂತಿದ್ದಾನೆ ಹಿರಿದ ಹೆಚ್ಚಿಗೆ ಸೇವೆ ಕೊಡುವಂಥದ್ದು ಯೋಗ ಭಾಗ್ಯ ನಮ್ಮ ಪಾಲಿಗೆ ತೋರ್ಪಡೆ ಕೊಡುತ್ತಾರೆ ಎನ್ನುವಂಥ ರೀತಿ ಭಕ್ತಾದಿಗಳ ಪ್ರಾರ್ಥನೆ ಅಲ್ವಾ ಸಾನಿನಿಂದ ಅನುಗ್ರಹಿಸ್ತೀನಿ. ಸೇವೆ ಕೊಟ್ಟಂಥ ಭಕ್ತಾದಿಗಳ ಹೇಳಿಕೆ ಏನುಂಟು?